ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಅಶ್ವಿನಿ ಹೇರ್ ಆಯಿಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ಮಾ ಬ್ಯೂಟಿ ಸೋಪ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ತೆ, ನಮಸ್ಕಾರ. ನಮ್ಮ ಟಿವಿ ನೋಡ್ತಾ ಇರುವಂತಹ ಎಲ್ಲಾ ವೀಕ್ಷಕರಿಗೆ ನಿಮ್ಮ ನೆಚ್ಚಿನ ಅಡುಗೆಯ ಕಾರ್ಯಕ್ರಮ ದಟ್ ಈಸ್ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅವರು ಅರ್ಪಿಸುವಂತಹ ನಮ್ಮ ಸವಿರುಚಿ ಅಡುಗೆ ಮನೆ ನಮ್ದು, ಹೊಸ ರುಚಿ ನಿಮ್ದು ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ನಮ್ಮ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಅರುಣಾ ಮಸಾಲೆಗಳು ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಅಶ್ವಿನಿ ಹೇರ್ ಆಯಿಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಹಾಗೇನೆ ಲವ್ ಮಾರ್ಕ್ ಬ್ಯೂಟಿ ಸೋಪ್. ವೀಕ್ಷಕರೇ, ಅಡುಗೆ ಅಂತ ಹೇಳಿದ ತಕ್ಷಣ ಕೇವಲ ರುಚಿಯಷ್ಟೇ ಇಂಪಾರ್ಟೆಂಟ್ ಅಲ್ಲ, ಅದು ಹೆಲ್ತಿಗೂ ಕೂಡ ಅಷ್ಟೇ ಚೆನ್ನಾಗಿರಬೇಕು, ಬೆನಿಫಿಷಿಯಲ್ ಆಗಿರಬೇಕು. ಸೊ ಆರೋಗ್ಯಕ್ಕೆ ಉತ್ತಮವಾದಂತಹ ಅಡುಗೆ ಆಗಬೇಕಾದ್ರೆ ಅದು ಮನೆಯಲ್ಲೇ ತಯಾರಿಸಿದಾಗ ಒನ್ ಆಫ್ ದಿ ಬೆಸ್ಟ್ ಆಗಿರುತ್ತೆ. ಸೊ ಮನೆಯಲ್ಲಿ ತಯಾರಿಸಬೇಕಾದ್ರೆ ಬೋರಿಂಗ್ ಅಡುಗೆ ಆಗಬಾರ್ದು, ಏನಾದರೂ ಸ್ಪೆಷಲ್ ಕೂಡ ಇರಬೇಕಲ್ವಾ. ಸೊ ಅದೇ ರೀತಿ ಇವತ್ತು ನಮ್ಮ ಅಡುಗೆ ಮನೆಯಲ್ಲಿ ಅಡುಗೆಯನ್ನು ಹೇಳ್ಕೊಡ್ಲಿಕ್ಕೆ ಯಾವಾಗಲೂ ಬಂದು ವಂಡರ್ಫುಲ್ ಆದಂತಹ ರೆಸಿಪಿ ಹೇಳ್ಕೊಡುವ ಒನ್ ಆಫ್ ದಿ ಮೈ ಫೇವ್ರೇಟ್ ಅಂತ ಹೇಳ್ಬೋದು. ಸೊ ಶ್ರೀಮತಿ ಸುಧಾ ಸುಂದರ್ ಅವರಿದ್ದಾರೆ, ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಮೇಡಮ್. ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿದ್ದೇನೆ, ನೀವು ಹೇಗಿದ್ದೀರಿ? ತುಂಬಾ ಚೆನ್ನಾಗಿದ್ದೇನೆ ಅಂಡ್ ಕಲರ್ಫುಲ್ ಆಗಿ ಕಾಣ್ತಾ ಇದ್ದೀರಾ ಇವತ್ತು. ಥ್ಯಾಂಕ್ ಯು. ಸೊ ಲಾಸ್ಟ್ ಟೈಮ್ ನೀವು ಹೇಳ್ಕೊಟ್ರಲ್ವಾ ಈ ನಮ್ಮ ಚಾಕೋ ಬಿಸ್ಕಿಟ್, ಅದಾದ ನಂತರ ಶೇಂಗಾದಲ್ಲಿ ತುಂಬಾ ಚೆನ್ನಾಗಿತ್ತು, ತುಂಬಾ ಇಂಪ್ರೆಸಿವ್ ಆಗಿತ್ತು ಅಂಡ್ ಬೆಸ್ಟ್ ಕೂಡ ಆಗಿತ್ತು. ಅಂಡ್ ಇವತ್ತು ಏನ್ ನಮ್ಮ ಅಡುಗೆ ಮನೆಯಲ್ಲಿ ಆಮ್ಲ ಖಾರ ಪೌಡರ್. ಆಮ್ಲ ಅಂದ್ರೆ ನೆಲ್ಲಿಕಾಯಿ ಪೌಡರ್, ನೆಲ್ಲಿಕಾಯ ಪೌಡರ್ ಮಾಡ್ತಾ ಇದ್ದಾರೆ. ಅನ್ನ ಕಲಸಿ ತಿನ್ಬೋದು ಅಲ್ವಾ? ಸೊ ಒಂದು 3 months 4 months ಇಟ್ಕೊಳ್ಬಹುದು. ಏನು ಪದಾರ್ಥ ಇಲ್ಲ ಅಂತ ಹೇಳಿದ್ರೆ ಈ ಹುಡಿ ಹಾಕಿ ಒಂದು ಊಟ ಮಾಡಬಹುದು. ಡೈಲಿ ಒಂದು ನೆಲ್ಲಿಕಾಯಿ ತಿನ್ಬೇಕಂದಿದೆ ಅಲ್ಲ. ಕರೆಕ್ಟ್ ಅಲ್ವಾ? ಅದು ವಿಟಮಿನ್ ಸಿ, ಹೌದು, ಇಮ್ಯುನಿಟಿ ಜಾಸ್ತಿ ಮಾಡುತ್ತೆ. ಸೊ ಪದಾರ್ಥ ಇಲ್ಲದಿದ್ರು ಹಾಕೊಳ್ಬಹುದು, ಅಥವಾ ಈ ಪದಾರ್ಥ ಜೊತೆ ಅದು ಸ್ವಲ್ಪ ಹಾಕೊಳ್ಬಹುದು, ಇಡ್ಲಿಗೆ ಕೂಡ ಹಾಕ್ಬಹುದು ಅಲ್ವಾ? ಸೊ ಹಾಗಾದ್ರೆ ಇನ್ನೊಂದು ರೆಸಿಪಿ, ಡಿಫ್ರೆಂಟ್ ಟೈಪ್ ಆಫ್ ಲಡ್ಡು ಹೇಳಿಕೊಡ್ತಾ ಇದ್ದೇನೆ. ಲಡ್ಡು ಸೂಪರ್. ಸೊ ಹೋಗು ಅಡುಗೆ ಮನೆಗೆ ಬನ್ನಿ. ಎಸ್ ಮೇಡಮ್. ಸೊ ಫಸ್ಟ್ ಹಾಗಾದ್ರೆ ಆಮ್ಲದ ಖಾರ ಪೌಡರ್ ಅಲ್ವಾ? ಓಕೆ, ನೆಲ್ಲಿಕಾಯಿ ಎಲ್ಲ ಕಾಣ್ತಾ ಇದೆ. ಸ್ಟಾರ್ಟ್ ಮಾಡೋ ಮೇಡಮ್. ಹೇಗೆ? ಬಾಣಲಿ ಬೇಕು. ಓಕೆ, ಹಚ್ಚಲಿ ಆಗಿ ಸರ್. ಓಕೆ, ಈ ತುಪ್ಪನಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ಓಕೆ, ಸೊ ನೆಲ್ಲಿಕಾಯಿಯನ್ನು ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಹೋಗ್ತದೆ. ಓಕೆ. ಸೊ ಇದು ಯಾವ ನೆಲ್ಲಿಕಾಯಿ ಅಂದ್ರೆ ಯೂಶುವಲಿ 2 ತರದ ನೆಲ್ಲಿಕಾಯಿ ಬರುತ್ತೆ, ಸಣ್ಣ ಬೆಟ್ಟದ ನೆಲ್ಲಿಕಾಯಿ. ಓಕೆ, ಇದನ್ನೆಲ್ಲ ಸಣ್ಣ ಕಟ್ ಮಾಡ್ಕೊಂಡು ಮಾಡ್ಬೇಕಲ್ವಾ? ಅದು ಸ್ವಲ್ಪ ಸ್ಟೀಮ್ ಮಾಡಿದ್ರೆ ನೀರಂಶ ಇರುತ್ತೆ. ಇದಕ್ಕೆ ಈ ತರ ಮಾಡಿದ್ರೆ. ಸೊ ಯಾಕೋಸ್ಕರ ಫ್ರೈ ಮಾಡೋದು ಆಕ್ಚುಲಿ? ಅದೇ ನೀರು, ಈಗ ನೀವು ಗ್ರೈಂಡ್ ಮಾಡುವಾಗ ನೀರು ಬರ್ತದಲ್ಲ, ಅಂದ್ರೆ ಇದು ಹುಡಿ ಆಗ್ಬೇಕಲ್ವಾ? ಹುಡಿ ಆಗ್ಬೇಕು, ಅದಕ್ಕೆ ಇದು. ಸೊ ನೀರಂಶ ಹೋಗ್ಲಿಕ್ಕೋಸ್ಕರ ಫ್ರೈ ಮಾಡೋದು. ಹೌದು. ಓಕೆ, ದಿನಾಗ್ಲೂ ಒಂದು ನೆಲ್ಲಿಕಾಯಿ ತಿನ್ಬೇಕಲ್ಲ. ಈಗ ಅದು ನೆಲ್ಲಿಕಾಯಿ ಯಾರು ತಿನ್ನೋದೇ ಇಲ್ಲ. ಈ ತರ ಪೌಡರ್ ಇಟ್ಕೊಂಡ್ರೆ ಕರ್ಡ್ ರೈಸ್ಗೆ, ಇಡ್ಲಿಗೆ ಸೈಡ್ ಡಿಶ್ ಚೆನ್ನಾಗುತ್ತೆ. ಕರ್ಡ್ ರೈಸ್ಗಂತೂ ಚೆನ್ನಾಗುತ್ತೆ. ಹೌದು, ಚಟ್ನಿ ಪೌಡರ್ ತರ ಇರುತ್ತೆ ಇದು. ಓಕೆ. ಸೊ ಎಷ್ಟು ಫ್ರೈ ಮಾಡಬೇಕಾಗುತ್ತೆ? ಸ್ವಲ್ಪ ಬ್ರೌನ್ ಬರಬೇಕು. ಓಕೆ, ಇದು ಒಂದು 3 months ಇಟ್ಕೊಳ್ಬಹುದು. ಓಕೆ, ಸೊ ಒಂದು ಡಬ್ಬದಲ್ಲಿ ಹಾಕಿಟ್ರೆ ಆಯ್ತು. ಹೌದು, ಹೊರಗೆ ಇಡಬಹುದು, ಪರವಾಗಿಲ್ಲ, ಏನಾಗೋದಿಲ್ಲ. ಓಕೆ, ಸೊ ಆಗ್ಲೇ ಹೇಳಿದಾಗೆ ಊಟದ ಜೊತೆ ಇದೊಂದು ಸೈಡ್ ಡಿಶ್ ತರ ಇರುತ್ತೆ. ಇಲ್ಲ, ಅನ್ನ ಕಲಸಿ ತಿನ್ಬೋದು. ಓಕೆ, ನಮ್ಮ ಸೈಡ್ ಎಲ್ಲ ಚಟ್ನಿ ಪೌಡರ್ ಎಲ್ಲ ಕಲಸಿ ತಿಂತೀವಿ. ಓಕೆ, ಪುಳಿಯೋಗರೆ ಪೌಡರ್ ಅದೆಲ್ಲ ಅದೇ ತರ ಇದೆ. ಓಕೆ. ಬರೀ ನೆಲ್ಲಿಕಾಯಿ ತಿಂದ್ರೆ ಒಬ್ಬೊಬ್ರಿಗೆ ಸೈನಸ್ ಬಂದ್ಬಿಡುತ್ತೆ, ಕೂಲ್ ಆಗ್ತದಿಲ್ಲ. ಓಕೆ. ಅನ್ನ ಜೊತೆಗೆ ತಿಂದ್ರೆ ಏನು ಅಷ್ಟ ಆಗಲ್ಲ ಅಲ್ವಾ? ಹೌದು.
ಮತ್ತೆ ಬರೀ ನೆಲ್ಲಿಕಾಯಿ ಹುಳಿ ಇರುತ್ತೆ, ಹಲ್ಲಿಗೆ ಬೇರೆ ಸ್ವಲ್ಪ ಇದಾಗ್ತದೆ. ಸ್ವಲ್ಪ ತಿನ್ಲಿಕ್ಕೂ ಅದು ಕಷ್ಟ ಇಮಿಡಿಯೇಟ್ಲಿ. ಈ ಉಪ್ಪಲ್ಲಿ ಮುಳುಗಿಸಿ ಎಲ್ಲ ತಿಂತಾರೆ, ಉಪ್ಪು ನೀರಲ್ಲೂ ಹಾಕಿಡ್ತಾರಲ್ವಾ? ಹೌದೌದು. ಸೊ ಒಂಥರ ಬಾಡುತ್ತೆ ಇದು ಅಲ್ವಾ? ಹೌದೌದು. ನೋಡಿ ಸ್ವಲ್ಪ ಆಯ್ತು. ಇದು ತೆಗೆದುಕೊಳ್ಳುವ. ಸಪ್ರೇಟ್ ಮಾಡೋದಾ? ಓಕೆ, ಬೌಲ್ನಲ್ಲಿ ಹಾಕೋದು. ಸರಿ. ತುಪ್ಪ ಹಾಕಿದ್ರಿಂದ ಈಗ ಸ್ಮೆಲ್ ಚೆನ್ನಾಗಿರುತ್ತೆ. ಹೌದು. ಈಗ ಆಯಿಲ್ ಹಾಕಬೇಕು, ಒಂದು 2 ಸ್ಪೂನ್. ಸೊ ಇದು ಸನ್ ಪ್ರೀಮಿಯಂ ಅವರ ಎಣ್ಣೆ. ಸೊ ಹಾಕ್ಲಿಯಾ? ಸಾಕ? ಸಾಕು. ಸ್ಪೂನ್ ಕಡಲೆಬೇಳೆ ಒಂದು 2 ಸ್ಪೂನ್. ಮತ್ತೆ ಧನಿಯಾ, ಕೊತ್ತಂಬರಿ, ಆಮೇಲೆ ಮೆಂತ್ಯ, ಎಲ್ಲ ಕಾಳುಗಳು, ಮೆಂತೆ, ಆಮೇಲೆ ಪೆಪ್ಪರ್, ಮತ್ತೆ ರೆಡ್ ಚಿಲ್ಲಿ. ಸೊ ಇದೆಷ್ಟು ಬೇಕಾಗುತ್ತೆ ಖಾರಕ್ಕೆ ತಕ್ಕಂತೆ? ಖಾರ ಇದಕ್ಕೆ ತಕ್ಕ ಹುಳಿ ಇರ್ತದೆ. ಸೊ ಎಷ್ಟು ಖಾರದ ಪ್ರಮಾಣ ಬೇಕೋ ಅಷ್ಟು ಹಾಕೊಳ್ಳೋದು. ಸೊ ಎಲ್ಲ ರೋಸ್ಟ್ ಮಾಡಿ ಹಾಕೊಳ್ಳೋದು. ರೋಸ್ಟ್ ಮಾಡಿದಾಗ ಹೆಚ್ಚು ಕಾಲ ಬರುತ್ತೆ ಅಲ್ವಾ? ಮೇಥಿ ಹಾಕಿದ್ರಿಂದ ಪರಿಮಳ ಜಾಸ್ತಿ ಬರುತ್ತೆ. ಮತ್ತೆ ಹಿಂಗು, ಮಿಕ್ಸಿ ಜಾರ್ ಕೊಡಿ. ಸೊ ಇದನ್ನೆಲ್ಲ ಗ್ರೈಂಡ್ ಮಾಡ್ಕೊಳ್ಳೋದು. ಎಲ್ಲ ಗ್ರೈಂಡ್ ಮಾಡಬೇಕು. ಸ್ವಲ್ಪ ನಾನು ಹುಳಿ ಹಾಕ್ತೇನೆ, ಸ್ವಲ್ಪ ಹುಳಿ. ಓಕೆ, ಅಂದ್ರೆ ಆಲ್ರೆಡಿ ನೆಲ್ಲಿಕಾಯಿ ಕೂಡ ಹುಳಿ ಇದೆ ಅಲ್ವಾ? ಇದು ಈ ಹುಳಿ ಇನ್ನೂ ಚೆನ್ನಾಗಿ ಕೊಡುತ್ತೆ. ಓಕೆ. ಮತ್ತೆ ಬೆಲ್ಲ. ಸೊ ಇದರಲ್ಲಿ ಹುಳಿ, ಖಾರ, ಬೆಲ್ಲ, ಸಿಹಿ ಎಲ್ಲವೂ ಇದೆ. ಹೌದು. ಮತ್ತೆ ಸಾಲ್ಟ್. ಅಷ್ಟೇ, ಇದು ಗ್ರೈಂಡ್ ಮಾಡ್ಕೊಳ್ಬೇಕು. ಇಷ್ಟನೇಯಾ? ಎಸ್, ತಗೊಳ್ಳಿ ಮೇಡಮ್. ಆಯ್ತು, ಪೌಡರ್ ಆಗಿದೆ. ಈಗ ಒಗ್ಗರಣೆ ಕೊಡುವ. ಅನ್ನ ಕಲಸಿದ್ದೇನೆ. ಸೊ ಗ್ಯಾಸ್ ಹಚ್ಚಲಿಯಾ? ಹೌದು. ಆಯಿಲ್ ಬೇಕಾ? ಸೊ ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸಾಕಾ? ಸ್ವಲ್ಪ ಸಾಕು. ಸೊ ಒಗ್ಗರಣೆ ಕೊಡ್ಲಿಕ್ಕಿದೆ ಹಾಗಾದ್ರೆ? ಓಕೆ. ನಾವು ಅನ್ನ ಕಲಸಿ ತಿಂದರೆ ಅನ್ನ ಕಲಿಸುವಾಗ ಮಾತ್ರ, ಇಲ್ಲಾದ್ರೆ ಬೇಕಂತ? ಓಕೆ. ಸೊ ಈ ಹುಡಿಯನ್ನೇ ಅದಕ್ಕೆ ಹಾಕೋದಾ? ಹೌದು, ಅನ್ನಕ್ಕೆ ಕಲಿಸಲಿ. ಓಕೆ. ಅನ್ನ. ಸೊ ವೈಟ್ ರೈಸ್ ಅದನ್ನ ಮಿಕ್ಸ್ ಮಾಡೋದು. ಇವನ್ ಬಾಯ್ಲ್ ರೈಸಿಗೂ ಆಗುತ್ತೆ? ಓಕೆ. ಸೊ ಯಾಕಂತ ಹೇಳಿದ್ರೆ ನಮ್ಮ ಸಂತೋಷ್ ರೈಸ್ ಮಿಲ್ಸ್ ಅವರ ಕುಚ್ಚಲಕ್ಕಿ ಬೇರೆ ಇದೆ. ಸೊ ಅದರ ಜೊತೆ ಊಟ ಮಾಡೋದಾದ್ರೂ ಚೆನ್ನಾಗುತ್ತೆ. ಅಂದ್ರೆ ಕೆಲವರು ವೈಟ್ ರೈಸ್ ಪ್ರಿಫರ್ ಮಾಡದಿದ್ರೆ ಬಾಯ್ಲ್ ರೈಸ್ ಅಲ್ಲೂ ಇದು ಈ ತರ ಮಾಡ್ಕೊಂಡ್ರು ಚೆನ್ನಾಗಿರುತ್ತೆ. ನೀರೆಲ್ಲ ತೆಗೆದ ಮೇಲೆ ಏನಿಲ್ಲ ಮಾಡಬಹುದು. ಓಕೆ, ಆಯ್ತು. ಸ್ಟವ್ ಆಫ್ ಮಾಡಿ ಬಿಡುವ. ಓಕೆ.
ಸೊ ಚೆನ್ನಾಗಿ ಮಿಕ್ಸ್ ಮಾಡಿ ಬಿಡೋದು. ಹೌದು, ಇದು ಪುಳಿಯೋಗರೆ ತರ ಇರುತ್ತೆ ನೋಡಿ ಅಲ್ವಾ, ನೋಡ್ಲಿಕ್ಕೆ ಪುಳಿಯೋಗರೆ ತರನೇ ಕಾಣುತ್ತೆ. ಸೊ ಆಕ್ಚುಲಿ ಹುಡಿ ಇದು ಇದ್ರೆ ರೆಡಿಯಾಗಿ ಬೆಳಿಗ್ಗೆದ್ದು ಅನ್ನ ಉಳಿದಿದ್ರೆ ಅದರಲ್ಲೂ ಒಂದು ಬ್ರೇಕ್ಫಾಸ್ಟ್ ತರ ಮಾಡಬಹುದು ಅಲ್ವಾ. ಅಷ್ಟೇ ಆಯ್ತಲ್ವಾ. ಎಸ್, ಇದಕ್ಕೆ ದ್ರಾಕ್ಷ ಗೋಡಂಬಿ ಕೂಡ ಹಾಕ್ಬೋದು. ಓಕೆ, ಇನ್ನು ಸ್ವಲ್ಪ ರಿಚ್ ಕಾಣುತ್ತೆ ಅಲ್ವಾ. ಆಮ್ಲ ಖಾರ ರೈಸ್. ಎಸ್, ಥ್ಯಾಂಕ್ ಯು ಸೋ ಮಚ್. ಸೊ ಹುಡಿ ಅದರ ಜೊತೆಗೆ ರೈಸ್ ಕೂಡ ಮಿಕ್ಸ್ ಮಾಡಿ ಕೊಟ್ರಿ, ಸೂಪರ್. ಸೊ ವೀಕ್ಷಕರೇ, 2 ರೆಸಿಪಿ ಇದರಲ್ಲಿ ಒಂದರಲ್ಲೇ ಹೇಳ್ಕೊಟ್ರು ಅವರು. ಸೊ ಆಮ್ಲ ಖಾರ ರೈಸ್, ಆಮ್ಲ ಖಾರ ಹುಡಿ ಕೂಡ ಅದನ್ನು ಮಾಡ್ಕೊಂಡು ಇಡಬಹುದು. ಸೊ ಇದನ್ನು ಯಾವ ರೀತಿ ಮಾಡ್ಕೊಳ್ಳೋದು ಒಮ್ಮೆ ನೋಡ್ಕೊಂಡು ಬನ್ನಿ. ಆಮ್ಲ ಖಾರ ಪುಡಿ ತಯಾರಿಸುವ ವಿಧಾನ: ಮೊದಲು 2 ಚಮಚ ತುಪ್ಪದಲ್ಲಿ ಬೆಟ್ಟದ ನೆಲ್ಲಿಕಾಯಿಯ ಹೋಳುಗಳನ್ನು ನೀರು ಆವಿಯಾಗುವವರೆಗೂ ಹುರಿದಿಟ್ಟುಕೊಳ್ಳಿ. ನಂತರ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಬಿಸಿ ಮಾಡಿ ಕಡಲೆಬೇಳೆ, ಉದ್ದಿನಬೇಳೆ, ಧನಿಯಾ, ಮೆಂತೆ, ಕರಿಮೆಣಸು, ಒಣಮೆಣಸನ್ನು ಒಂದಾದ ಮೇಲೊಂದು ಹಾಕಿ ಹುರಿಯಿರಿ. ಆನಂತರ ಹಿಂಗು ಹಾಕಿ ಹುರಿದು ಹುಣಸೆಹಣ್ಣು, ಬೆಲ್ಲ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನುಣ್ಣಗೆ ಪುಡಿ ಮಾಡಿಕೊಳ್ಳಿ. ಬಳಿಕ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಬಿಸಿ ಮಾಡಿಕೊಂಡು ಸಾಸಿವೆ, ಕಡಲೆಬೇಳೆ, ಕರಿಬೇವು, ಒಣಮೆಣಸು, ಹಿಂಗು ಪುಡಿ ಹಾಕಿ ಒಗ್ಗರಣೆ ಮಾಡಿಕೊಂಡು ತಯಾರಿಸಿದ ಪುಡಿ ಬೆಳತಿಗೆ ಅನ್ನ ಹಾಕಿ ಚೆನ್ನಾಗಿ ಬೆರೆಸಿಕೊಳ್ಳಿ. ಈಗ ಬೆಳಗಿನ ಚಹಾಕ್ಕೆ ಆಮ್ಲ ಖಾರ ಪುಡಿಯ ಅನ್ನ ತಯಾರು. ಎಸ್ ವೀಕ್ಷಕರೇ, ಸೊ ಒಂದು ರೆಸಿಪಿ ರೆಡಿ ಆಗಿದೆ. ನೆಕ್ಸ್ಟ್ ಒಂದು ಸ್ಪೆಷಲ್ ಲಡ್ಡು ಅಂತ ಹೇಳಿದ್ದಾರೆ. ಸೊ ಯಾವ್ದ್ರಿಂದ ತಯಾರು ಮಾಡ್ತಾರೆ, ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು, ನಾವೆಲ್ಲ ರೆಡಿ ಮಾಡಿ ಇಟ್ಟಿರ್ತೇವೆ. ನೀವು ಅಲ್ಲಿ ತನಕ ತಗೊಳ್ಳಿ ಒಂದು ಸಣ್ಣ ಬ್ರೇಕ್. ವೆಲ್ಕಮ್ ಬ್ಯಾಕ್ ಒನ್ಸ್ ಅಗೈನ್ ವೀಕ್ಷಕರೇ. ಎಸ್, ಸೊ ಇದು ನಿಮ್ಮ ಫೇವರೇಟ್ ಕುಕಿಂಗ್ ಶೋ, ದಟ್ ಇಸ್ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅವರು ಅರ್ಪಿಸುವಂತಹ ನಮ್ಮ ಸವಿರುಚಿ ಅಡುಗೆ ಮನೆ ನಮ್ದು, ಹೊಸ ರುಚಿ ನಿಮ್ದು. ಹಾಗೆ ನಮ್ಮ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಬಂದ್ಬಿಟ್ಟು ಸಂತೋಷ್ ರೈಸ್ ಮಿಲ್ಸ್ ರವರ ಕುಚಲಕ್ಕಿ ಭದ್ರಾವತಿಯಿಂದ. ಅಂಡ್ ಅದರ ಜೊತೆಗೆ ಅರುಣಾ ಮಸಾಲೆಗಳು, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ ಮ್ಯಾನ್ ತೂರ್ ದಾಲ್, ಅಶ್ವಿನಿ ಹೇರ್ ಆಯಿಲ್ ಅಂಡ್ ಕ್ಯಾಲ್ಸಿಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಜೊತೆಗೆ ಲವ್ ಮಾರ್ಕ್ ಬ್ಯೂಟಿ ಸೋಪ್. ಸೊ ವೀಕ್ಷಕರೇ, ನಾನು ಹೇಳಿದೆ ಯಾವುದೋ ಒಂದು ಬಗೆಯ ಲಡ್ಡು ಮಾಡ್ತಾರಂತ ಹೇಳಿದ್ದಾರೆ. ಸೊ ಯಾವ್ದ್ರಲ್ಲಿ ಮಾಡ್ತಾರೆ, ಯಾವ ರೀತಿ ಮಾಡ್ತಾರೆ, ಬನ್ನಿ. ಎಸ್ ಮೇಡಮ್, ಸೊ ಲಡ್ಡು ಅಂತ ಹೇಳಿದ್ರಿ, ಏನಾದ್ರೂ ಸ್ವೀಟ್ ಅಲ್ಲಿ ಒಂದು ಸ್ಪೆಷಲ್ ಖಂಡಿತ ನೀವು ಮಾಡ್ತೀರಾ. ಸೊ ಏನಲ್ಲಿ ಮಾಡ್ತಾ ಇರೋದು, ಏನಿದು ಲಡ್ಡು? ಇದು ಪೀನಟ್ ರಸ್ಕ್ ಉಂಡೆ. ಪೀನಟ್ ರಸ್ಕ್ ಉಂಡೆ ಆರ್ ಲಡ್ಡು ಅಲ್ವಾ? ಸೊ ಇದು ರಸ್ಕ್ ಅಂಡ್ ಪೀನಟ್ ಅಂದ್ರೆ ನೆಲಗಡ್ಲೆ ಮತ್ತು ರಸ್ಕ್ ಯೂಸ್ ಮಾಡ್ಕೊಂಡು ಮಾಡುದು. ವೆರಿ ನೈಸ್, ಸೂಪರ್. ಎಲ್ಲಿಂದ ಬರುತ್ತೆ ನಿಮ್ಗೆ ಈ ತರದ ಐಡಿಯಾಸ್ ಗಳೆಲ್ಲ? ಸ್ವಲ್ಪ ಉಂಡೆ ಟ್ರೈ ಮಾಡೋದು. ಓಕೆ, ಸೂಪರ್. ಎನಿ ಹೌ ವಂಡರ್ಫುಲ್. ಸ್ಟಾರ್ಟ್ ಮಾಡುವ ಮೇಡಮ್, ಹೇಗೆ? ಫಸ್ಟ್ ರಸ್ಕ್ ಪೌಡರ್ ಮಾಡ್ಕೊಳ್ಬೇಕು. ರಸ್ಕ್ ಪೌಡರ್ ಮಾಡ್ಕೊಳ್ಬೇಕು. ಸೊ ಇದು ಹಾಗಾದ್ರೆ ರಸ್ಕ್ ಅಲ್ಲೇ ಮಾಡುವಂತದ್ದು, ಬಿಕಾಸ್ ರಸ್ಕ್ ಉಂಡೆ ಅಲ್ವಾ? ಸೊ ಬೇರೆ ಬಗೆ ಬಗೆಯ ರಸ್ಕ್ಗಳು ಬರುತ್ತೆ, ಯಾವ್ದು ಆಗುತ್ತೆ ಅಲ್ವಾ? ನಾನು ಇಲಾಚಿ ಇಲ್ಲದ್ರೆ ಏಲಕ್ಕಿ ಹಾಕಬೇಕು. ನಾನು ಇದ್ರಲ್ಲೇ ಏಲಕ್ಕಿ ರಸ್ಕ್ ತಗೊಂಡ್ ಬಂದೆ. ಏಲಕ್ಕಿ ರಸ್ಕ್ ತಗೊಂಡ್ ಬಂದಿರಾ, ವೆರಿ ನೈಸ್. ಇದು ಬೇರೆ ತರ ಟೇಸ್ಟ್ ಇರುತ್ತೆ. ಸೊ ಇದನ್ನ ಫಸ್ಟ್ ಹುಡಿ ಮಾಡ್ಕೊಳ್ಳುವ ಅಲ್ಲ? ಸೊ ಏಲಕ್ಕಿ ಅರೋಮಾ ಬರ್ತಾ ಇದೆ. ಆಕ್ಚುಲಿ ರಸ್ಕ್, ಅದು ಏಲಕ್ಕಿ ರಸ್ಕ್ ಆಗಿರೋದ್ರಿಂದ ಆ ತರದೊಂದು ಅರೋಮಾ ಅಲ್ವಾ? ಸೆಪರೇಟ್ ಏಲಕ್ಕಿ ಹಾಕ್ಬೇಕಾಗುತ್ತೆ. ಓಕೆ, ನಾನು ಪೀನಟ್ ಫ್ರೈ ಮಾಡಿ ತಗೊಂಡ್ ಬಂದಿದ್ದೇನೆ. ಅದನ್ನು ಪೌಡರ್ ಮಾಡ್ಕೊಳ್ಳೋದಾ? ಸರಿ. ಸೊ ಹುರಿದಂತ ನೆಲಗಡ್ಲೆ. ಸೊ ಇದಿಷ್ಟೇ ಹುಡಿ ಮಾಡ್ಕೊಳ್ಳೋದಾ?
ಹಾಕಿದ ಪೌಡರು. ಓಕೆ. ಇದರಲ್ಲಿ ಸ್ವಲ್ಪ ಬೆಲ್ಲ. ಬೆಲ್ಲನ್ನು ಹುಡಿ ಮಾಡ್ಕೊಳ್ಳೋದು. ಹುಡಿ ಒಟ್ಟಿಗೆ ಹಾಕಿಬಿಟ್ರೆ ಸ್ವಲ್ಪ ಬೈಂಡಿಂಗ್ ಆಗ್ತದೆ. ಮತ್ತೆ ತೆಂಗಿನಕಾಯಿ ಹಾಕ್ಬೋದು, ಆಪ್ಷನಲ್ ಅದು. ಓಕೆ, ಬೇಕಾದ್ರೆ ಹಾಕೊಳ್ಬೋದು. ತೆಂಗಿನಕಾಯಿ ಇದ್ರೆ ತುಂಬಾ ದಿವಸ ಇರಲ್ಲ, ಇಡ್ಲಿಕ್ಕೆ ಆಗಲ್ಲ. ಓಕೆ, ತೆಂಗಿನಕಾಯಿ ಹಾಕಿದ್ರೆ ಟೇಸ್ಟ್ ಒಂದು. ಅಷ್ಟೇನಾ? ಅದರೊಟ್ಟಿಗೆ ಮಿಕ್ಸ್ ಆಗ್ಲಿಕ್ಕೆ ಸೊ ರಸ್ಕ್ ಹುಡಿಯನ್ನು ಹಾಕಿ ಬಿಡೋದು ಅದಕ್ಕೆ. ಓಕೆ. ನೀರೆಲ್ಲ ಏನ್ ಬೇಡಲ್ಲ? ನೀರು ಬೇಡ. ಓಕೆ, ತಗೊಳ್ಳಿ. ಮತ್ತೆ ಒಂದು ಸ್ಪೂನ್ ಕೊಡಿ. ಸೊ ತುಂಬಾ ಗಟ್ಟಿ ಆಗುತ್ತೆ ಅಲ್ವಾ ಅದು? ಹೌದೌದು, ಟೇಸ್ಟ್ ಚೆನ್ನಾಗಿರುತ್ತೆ. ಮತ್ತೆ ಶೇಂಗದಾನ ಹೆಲ್ತ್ ಒಳ್ಳೆಯದು. ಹೌದು. ಈಗ ಡೈಲಿ ಒಂದು 10 ಶೇಂಗದಾನ ನೆನೆಸಿಟ್ಟು ತಿನ್ಬೇಕಂತ ಹೇಳ್ತಾ ಇದ್ದಾರೆ ಡಾಕ್ಟರ್ಸ್ ಅಲ್ವಾ? ಕರೆಕ್ಟ್. ಸೊ ಈಗೆಲ್ಲ ಪೀನಟ್ ಬಟರ್ ಎಲ್ಲ ಬರುತ್ತೆ ಅಲ್ವಾ? ಸೊ ಅದರದ್ದೇ ಬಟರ್ ಎಲ್ಲ ಮಾಡ್ತಾರೆ, ಬ್ರೆಡ್ಗೆಲ್ಲ ಹಾಕೊಂಡು ತಿನ್ಬೋದು. ಅಷ್ಟರೊಳಗೆ ಒಗ್ಗರಣೆಗೆ ಇಡುವ. ತುಪ್ಪದಲ್ಲ? ಗೋಡಂಬಿ, ದ್ರಾಕ್ಷಿ, ನೀವು ಬಾದಾಮ್ ಕೂಡ ಹಾಕ್ಬೋದು. ಡ್ರೈ ಫ್ರೂಟ್ಸ್ ಎಲ್ಲ ಹಾಕೊಳ್ಬೋದು. ಓಕೆ. ತುಂಬಾ ಈಸಿ ಆಕ್ಚುಲಿ, ಎಲ್ಲ ಹುಡಿ ಮಾಡ್ಕೊಂಡು ಅಲ್ಲೇ ಮಾಡೋದು. ಇದು ವಿತೌಟ್ ಫೈರ್ ಕುಕಿಂಗ್, ವಿತೌಟ್ ಫೈರ್. ಇದು ಬೇಕಾದ್ರೆ ಹಾಕಬಹುದು, ಇಲ್ಲಾಂದ್ರೆ ಡೈರೆಕ್ಟ್ ಹಾಕಬಹುದು. ಓಕೆ, ಆಫ್ ಮಾಡ್ಯಾ? ಆಫ್ ಮಾಡಿ. ಬೇಗ ಆಗ್ತದೆ ಅದು. ಸೊ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋದು. ಮಿಕ್ಸ್ ಮಾಡ್ಕೊಳ್ಬೇಕು. ಉಂಡೆ ಮಾಡ್ಕೊಳ್ವಾ? ಓಕೆ. ತುಪ್ಪ ಅವಶ್ಯಕತೆ ಇಲ್ಲ. ಸೊ ಅದಾಗೆ ನೀಟ್ ಉಂಡೆ ಆಗುತ್ತೆ ಅಲ್ವಾ? ಹೌದು, ನೋಡಿ. ಕರೆಕ್ಟ್. ಯಾರಿಗೆ ಯಾವುದು ಉಂಡೆ ಅಂತ ಗೊತ್ತಾಗೋದಿಲ್ಲ. ಕರೆಕ್ಟ್. ಇದು ರಸ್ಕ್ ಇದ್ರಲ್ಲಿ ಹಾಕಿದ್ರೆ ಅಂತ ಖಂಡಿತವಾಗ್ಲೂ ಗೊತ್ತಾಗಲ್ಲ. ಸೊ ನೀವು ಇದೇ ತರ ಇನೋವೇಟಿವ್ ಆಗಿ ಬಿಸ್ಕಿಟ್ ಅಲ್ಲಿ, ರಸ್ಕ್ ಅಲ್ಲಿ ಏನಾದ್ರೂ ಹಾಕಿ ಏನಾದ್ರೂ ಮಾಡ್ತಾ ಇರ್ತೀರಾ. ಸೊ ಈ ತರ ಇನೋವೇಟಿವ್ ಆಗಿರುವಂತಹ ಸ್ವೀಟ್ಸ್ಗಳು, ರೆಸಿಪೀಸ್ಗಳು ಹೊರಗಡೆ ಸಿಗೋದು ಬಾರಿ ಕಡಿಮೆ ಅಲ್ವಾ? ಸೊ ನಿಮ್ಗೆ ಬೇಗ ಆಗ್ತದೆ ಮನೆಯಲ್ಲಿ ಕೂಡ, ಯಾರನ್ನ ಗೆಸ್ಟ್ ಬಂದ್ರೆ ಕೂಡಲೇ ಮಾಡಿ ಕೊಡಬಹುದು. ಸೊ ನೀವು ಇಷ್ಟೆಲ್ಲ ಒಂದು ಕೆಲವೊಂದು ಎಪಿಸೋಡ್ಗಳಲ್ಲಿ ಇನೋವೇಟಿವ್ ಆಗಿ ಮಾಡಿದ್ರು ನೋಡುವಾಗ ನಿಮ್ಗೇನೆ ಒಂದು ಸಣ್ಣ ಬೇಕರಿ ಓಪನ್ ಮಾಡಬಹುದು. ಸಮಥಿಂಗ್ ಏನಾದ್ರೂ ಲೈಕ್ ಸುಧಾ ಸೂಪರ್ ಸ್ಪೆಷಲ್ ಆ ತರ ಏನಾದ್ರೂ ಮಾಡಬಹುದು. ಯಾಕಂದ್ರೆ ನೀವು ಅಷ್ಟು ಚೆನ್ನಾಗಿ ಮಾಡ್ತೀರಾ, ಇನೋವೇಟಿವ್ ಇರುತ್ತೆ ಅದು. ಸೊ ಯಾರು ಇಮ್ಯಾಜಿನ್ ಮಾಡ್ಲಿಕ್ಕಿಲ್ಲ ರಸ್ಕ್ ಅಲ್ಲಿ ಒಂದು ಸ್ವೀಟ್ ಮಾಡಬಹುದು ಅಂತ ಹೇಳಿ. ಇದರಲ್ಲಿ ಸ್ವಲ್ಪ ಕೋಕೋನಟ್ ಪೌಡರ್ ಇದೆಲ್ಲ. ಓಕೆ, ಜಸ್ಟ್ ರೋಲ್ ಮಾಡಿ. ಏನು ಗೊತ್ತಾಗೋದಿಲ್ಲ ಇನ್ನು. ಓಕೆ, ತುಂಬಾ ಚೆನ್ನಾಗಾಯ್ತು. ಶುಗರ್ ಪೌಡರ್ ಹಾಕ್ಬೋದು. ಸೊ ಇದು ಟ್ರಾಕ್ಷನ್ಗೆ. ಹೌದು, ಸ್ವಲ್ಪ ವೈಟ್ ಆಗಿ ಕಾಣ್ತದೆ.
ಕೂಡಲೇ ತಿನ್ನಲಿಕ್ಕೆ ಈ ಥರ ಮಾಡ್ಬೋದು, ಇಲ್ಲಾಂದರೆ ಕೋಕೋನಟೇ ಬೇಡ ಅಲ್ವಾ? ಹೌದು. ಫ್ರಿಜ್ನಲ್ಲಿ 2-3 ದಿವಸ ಇರುತ್ತೆ. ಉಂಡೆ ಮಾಡಿ ಆಯಿತು. ಓಕೆ, ತಿಂದು ಟೇಸ್ಟ್ ನೋಡಿ. ಎಸ್, ಸೊ ರಸ್ಕ್ ಉಂಡೆ ಅಲ್ವಾ? ಎಸ್. ಸೊ ವೀಕ್ಷಕರೇ, ನನಗೂ ಇಮ್ಯಾಜಿನೇ ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ. ರಸ್ಕನ್ನು ಸುಮ್ಮನೆ ನಾವು ಟೀ ಕಾಫಿಯೆಲ್ಲ ಮುಳುಗಿಸಿ ತಿಂತೇವೆ ಅಷ್ಟೇ, ಬಟ್ ಅದನ್ನು ಹುಡಿ ಮಾಡಿ ಈ ಥರ ಒಂದು ಉಂಡೆ ಮಾಡ್ಕೊಳ್ಬೋದು ಅಂತ ಹೇಳ್ಕೊಟ್ಟಿದ್ದಾರೆ. ಸೊ ಈ ರಸ್ಕ್ನಿಂದ ಮಾಡಿದಂತಹ ಉಂಡೆ ಯಾವ ರೀತಿ ಮಾಡ್ಕೊಳ್ಳೋದು ನೋಡ್ಕೊಂಡು ಬನ್ನಿ. ಪೀನಟ್ ರಸ್ಕ್ ಲಡ್ಡು ತಯಾರಿಸುವ ವಿಧಾನ. ಮೊದಲು ರಸ್ಕನ್ನು ಪುಡಿ ಮಾಡಿಟ್ಟುಕೊಳ್ಳಿ. ನಂತರ ಹುರಿದ ನೆಲಗಡಲೆಯನ್ನು ಪುಡಿ ಮಾಡಿಕೊಳ್ಳಿ. ಪುಡಿಯಾದ ನಂತರ ಬೆಲ್ಲ, ತೆಂಗಿನ ತುರಿ ಹಾಕಿ ಮತ್ತೊಮ್ಮೆ ತಿರುವಿಕೊಳ್ಳಿ. ಪುಡಿ ಮಾಡಿದ ರಸ್ಕ್ನೊಂದಿಗೆ ಬೆರೆಸಿ ತುಪ್ಪದಲ್ಲಿ ಹುರಿದ ಗೋಡಂಬಿ ದ್ರಾಕ್ಷಿಯನ್ನು ಸೇರಿಸಿ ಚೆನ್ನಾಗಿ ಬೆರೆಸಿ ಉಂಡೆ ಕಟ್ಟಿಕೊಳ್ಳಿ. ಬಳಿಕ ಕೊಬ್ಬರಿ ಪುಡಿಯಲ್ಲಿ ಹೊರಳಿಸಿ ಸರ್ವ್ ಮಾಡಿ. ಪೀನಟ್ ರಸ್ಕ್ ಲಡ್ಡು. ಎಸ್. ಸೊ ಮೇಡಮ್, ಒಂದು ಆಮ್ಲ ಖಾರ ಹುಡಿ, ಅದಕ್ಕೆ ರೈಸ್ ಮಿಕ್ಸ್ ಮಾಡಿ ಮಾಡಿದಂತಹ ರೆಸಿಪಿ. ಇನ್ನೊಂದು ರಸ್ಕ್ ವಿತ್ ಶೇಂಗಾ ಮಾಡಿದಂತಹ ಉಂಡೆ. ಟೇಸ್ಟ್ ನೋಡುವಾಗಾದ್ರೆ ಎಸ್, ಹಪ್ಪಳ ಜೊತೆಗೆ ತಿಂದ್ರೆ ಇನ್ನೂ ಟೇಸ್ಟ್ ಇರುತ್ತೆ. ಹಪ್ಪಳದ ಜೊತೆಗೆ ಹೌದು, ಸೂಪರ್. ಓಕೆ, ಎಸ್. ಆಸಮ್, ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು. ಹುಳಿ, ಖಾರ ಪ್ಲಸ್ ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕಿರೋದ್ರಿಂದ ಸಿಹಿ, ಉಪ್ಪು, ಹುಳಿ, ಖಾರ ಅಂತ ಹೇಳ್ತಾರಲ್ವಾ, ಸಖತ್ತಾದ ಬ್ಲೆಂಡಿಂಗ್. ಈ ವೈಟ್ ರೈಸಿಗೆ ಇನ್ನೂ ಚೆನ್ನಾಗಿ ಅದು ಬ್ಲೆಂಡ್ ಆಗ್ತದೆ. ಹೌದು. ಆ್ಯಂಡ್ ನೀವು ಹೇಳ್ದಾಗೇನೆ ಏನು ಪದಾರ್ಥ ಇಲ್ಲದಿದ್ರು ಈ ಒಂದು ಹುಡಿ ರೆಡಿ ಇದ್ರೆ ಚೆನ್ನಾಗಿ ಊಟ ಮಾಡ್ಬೋದು, ಮಿಕ್ಸ್ ಮಾಡಿ ಮೊಸರನ್ನ ಜೊತೆ. ಬೇರೆ ಒಳ್ಳೆಯದು, ವಿಟಮಿನ್ ಸಿ. ಕರೆಕ್ಟ್. ಆ ನೆಲ್ಲಿಕಾಯಿಯ ಟೇಸ್ಟ್ ಏನಿದೆ ಅದು ಎಲ್ಲ ಖಾರದ ಜೊತೆ ಸಖತ್ತಾದಂಥ ಬ್ಲೆಂಡಿಂಗ್ ಕೊಡುತ್ತೆ. ಸೂಪರ್, ರಿಯಲಿ ಆಸಮ್. ಇದು ಟೇಸ್ಟ್ ನೋಡು ಅಲ್ವಾ? ಎಸ್, ತಗೊಳ್ಳಿ. ಓಕೆ. ಸೊ ಆ್ಯಕ್ಚುಲಿ ಈ ಬೆಲ್ಲ ಮತ್ತೆ ಕಾಯಿ ಇದೆಲ್ಲ ಹಾಕಿರೋದ್ರಿಂದ ಒಳ್ಳೆ ಕರೆಕ್ಟ್ ಬ್ಲೆಂಡ್ ಆಗಿದೆ ಆ್ಯಕ್ಚುಲಿ. ವಾವ್, ಈ ಥರ ಟೇಸ್ಟ್ ಕೊಡುತ್ತಾ ಅಂತ ನಾನು ಇಮ್ಯಾಜಿನೇ ಮಾಡಲಿಲ್ಲ. ರಸ್ಕಲ್ಲಿ ಈ ಶೇಂಗಾ ಬೀಜ ಇದು ಕೂಡ ರೋಸ್ಟೆಡ್ ಆಗಿ ರಿಯಲಿ ಈ ಬೇರೆ ಬೇರೆ ಸ್ವೀಟ್ ಎಲ್ಲ ಬರುತ್ತೆ, ಬೇಕರಿಯಲ್ಲೂ ಸಿಗುತ್ತೆ. ಬಟ್ ಇದು ನಾ ಆಗಲೇ ಹೇಳಿದೆ ಪ್ರಿಪೇರ್ ಮಾಡುವಾಗಲೇ, ಈ ಥರದ್ದು ಏನು ಹೊಸತಾಗಿ ತಿನ್ಲಿಕ್ಕೆ ನಮ್ಗೆ ಸಿಗಲ್ಲ. ವೆರಿ ನೈಸ್ ಟೇಸ್ಟ್ ಆ್ಯಂಡ್ ರಿಚ್ ಟೇಸ್ಟ್. ತುಂಬ ಚೆನ್ನಾಗಿದೆ ಮೇಡಮ್. ಒಳಗಡೆ ಬಾದಾಮ್, ದೊಡ್ಡ ಬಾದಾಮ್ ಇಟ್ಟು ರೌಂಡ್ ಮಾಡ್ಬೋದು ಅಲ್ವಾ? ವೆರಿ ನೈಸ್, ಸೂಪರ್. ಸೊ ಅದಕ್ಕೆ ನಾನು ಹೇಳಿದೆ ನಿಮ್ದೇ ಆದಂತಹ ಒಂದು ಬೇಕರಿ ಸ್ಟಾರ್ಟ್ ಮಾಡಿ ಅಂತ ಹೇಳಿ. ಓಕೆ, ಬಟ್ ಎನಿ ಹಾವ್ ಸ್ಟಾರ್ಟ್ ಆದ ನಂತರ ಒಂದು ಆಕ್ಚುಲಿ ದೊಡ್ಡ ಮಟ್ಟಕ್ಕೆ ರೀಚ್ ಆದ್ರೆ ನನ್ನ ನೆನ್ಪಿಟ್ಕೊಳ್ಳಿ, ಅಂದ್ರೆ ಐಡಿಯಾ ಕೊಟ್ಟದಲ್ವಾ. ಸೊ ತುಂಬಾ ಖುಷಿ ಆಯ್ತು ಮೇಡಮ್. ಆ್ಯಂಡ್ ಸುಮಾರು ಸತಿ ನಮ್ಮ ಅಡಿಗೆ ಮನೆಗೆ ಬಂದು ವಿಧವಾದಂತಹ ಅಡಿಗೆ ಹೇಳ್ಕೊಟ್ಟಿದ್ದೀರಾ. ಸೊ ರಿಯಲಿ ತುಂಬಾ ಖುಷಿ ಆಗುತ್ತೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಥ್ಯಾಂಕ್ ಯು. ಎಸ್. ಸೊ ಅದ್ರ ಜೊತೆಗೆ ಇದು ಗೊತ್ತಿದೆ, ಒನ್ ಆಫ್ ದ ಬೆಸ್ಟ್ ಆಯಿಲ್, ದಟ್ ಈಸ್ ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್. ಸೊ ಅವರ ಕಡೆ ಒಂದು ಸಣ್ಣ ಗಿಫ್ಟ್ ನಿಮಗೆ. ಆ್ಯಂಡ್ ಇದು ಸಂತೋಷ್ ರೈಸ್ ಮಿಲ್ಸ್ ರವರ ಕುಚಲಕ್ಕಿ ಭದ್ರಾವತಿಯಿಂದ. ಸೊ ಅವರ ಸಣ್ಣ ಗಿಫ್ಟ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಇವತ್ತಿನ ನಮ್ಮ ಸಂಚಿಕೆಯಲ್ಲಿ ಆರೋಗ್ಯಕ್ಕೆ ಉತ್ತಮವಾದಂತಹ ಒಂದು ರೆಸಿಪಿ, ಅದ್ರ ಜೊತೆಗೆ ನಾಲಿಗೆಗೂ ರುಚಿ ಕೊಡುವಂತಹ ರೆಸಿಪಿ ಅಂತ ಹೇಳ್ಬೋದು. ತುಂಬಾ ಖುಷಿ ಆಯ್ತು. ಸೊ ಇದೇ ರೀತಿ ಖುಷಿಯಲ್ಲಿ ಮುಂದಿನ ಸಂಚಿಕೆಯಲ್ಲಿ ಮತ್ತೋರ್ವ ಅತಿಥಿ ಜೊತೆ ಮತ್ತೆರಡು ರೆಸಿಪಿಗಳ ಜೊತೆ ನಮ್ಮ ಅಡಿಗೆ ಮನೆಯಲ್ಲಿ ಸಿಗೋಣ ಅಂತ ಹೇಳ್ತಾ, ಅಲ್ಲಿ ತನಕ ಆರೋಗ್ಯವಾಗಿರಿ, ಆರೋಗ್ಯವಾಗದನ್ನೇ ತಿನ್ನಿ, ಆದಷ್ಟು ನಿಮ್ಮ ಇಮ್ಯುನಿಟಿಯನ್ನು ಬೂಸ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ನೋಡ್ತಾ ಇರಿ ನಮ್ಮ ಟಿವಿ. ಬಾಯ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ. ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980. ಪೋಸ್ಟ್ಮ್ಯಾನ್ ತೂರ್ದಾಲ್, ಅಶ್ವಿನಿ ಹೇರ್ ಆಯಿಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ಮಾ ಬ್ಯೂಟಿ ಸೋಪ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.